ಸ್ನೇಹಿತರೆ, ಈಗ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀನಂತ. ಪಿತೃಪಕ್ಷದಲ್ಲಿ ಪ್ರಾಪ್ತವಾಗಿರುವಂಥ ಈ ಏಕಾದಶಿ ವಿಶೇಷತೆ ಏನು ಅಂದರೆ, ಈ ದಿನ ನಾವು ಒಂದು ಉಪವಾಸವನ್ನು ಮಾಡಿ, ಏಕಾದಶಿ ದಿವಸ ಉಪವಾಸವನ್ನು ಮಾಡಿ ನಮ್ಮ ಪಿತೃಗಳಿಗೆ ನಾವು ಮೋಕ್ಷವನ್ನು ಕರುಣಿಸು ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ, ನಮ್ಮ ಪಿತೃಗಳು ಯಾವುದೇ ಯೋನಿಯಲ್ಲಿ ಜನಿಸಿ ನರಳುತ್ತಾ ಇದ್ದರೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂಥೇಳಿ, ಅದಕ್ಕೆ ಈ ಏಕಾದಶಿ ಈ ಸಲ ಮಂಗಳವಾರ ದಿವಸ 10ನೇ ತಾರೀಕು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು ಸಲ ಹೇಳ್ತೀನಿ, ಮಂಗಳವಾರ ದಿವಸ 10ನೇ ತಾರೀಕು ಏಕಾದಶಿ ಆಚರಣೆ ಅದ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಈ ಏಕಾದಶಿಯನ್ನು ಇಂದಿರಾ ಏಕಾದಶಿ ಅಂಥೇಳಿ ಆಚರಣೆಯನ್ನು ಮಾಡ್ತೇವೆ. ಇದು ಮಂಗಳವಾರ 10ನೇ ತಾರೀಕು ಆಶ್ಲೇಷ ನಕ್ಷತ್ರ ಸಾಧ್ಯ ಯೋಗದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಒಂದು ವಿಶೇಷವಾಗಿರುವಂಥ ಕಥೆ ಅದು ಶ್ರೀಕೃಷ್ಣ ದೇವರು ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾರೆ. ಆ ಕಥೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನಂತ. ಪದ್ಮ ಪುರಾಣದಲ್ಲಿ ಬರೋ ಹಾಗೆ ಯುಧಿಷ್ಠಿರನು ಶ್ರೀಕೃಷ್ಣನಿಗೆ ಕೇಳ್ತಾ ಇದ್ದಾನೆ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಇಂದಿರಾ ಏಕಾದಶಿಯ ಮಹತ್ವ ಏನು ಅಂತಂದಾಗ ಶ್ರೀಕೃಷ್ಣದೇವರು ಹೇಳ್ತಾರೆ, ಒಂದು ಕಥೆಯನ್ನು ಹೇಳ್ತೇನೆ ಕೇಳು ಯುಧಿಷ್ಠಿರ. ಸತ್ಯಯುಗದಲ್ಲಿ ಮಹಿಷ್ಮತಿ ಎಂಬ ಹೆಸರಿನ ನಗರದಲ್ಲಿ ಇಂದ್ರಸೇನ ಅನ್ನುವ ಒಬ್ಬ ರಾಜ ಇದ್ದ. ಈ ರಾಜ ಧರ್ಮ ಪರಿಪಾಲನೆಯಲ್ಲಿ ಹೆಸರುವಾಸಿಯಾಗಿದ್ದ. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡ್ಕೊಳ್ತಾ ಇದ್ದ. ಅಷ್ಟೊಂದು ಶ್ರದ್ಧೆಯಿಂದ ಧರ್ಮ ಕರ್ಮಗಳ ಕಾರ್ಯವನ್ನು ಮಾಡ್ತಾ ಇದ್ದ. ಹೀಗಿರಬೇಕಾದ್ರೆ ಒಮ್ಮೆ ನಾರದರು ಇಂದ್ರಸೇನನ ಒಂದು ಆಸ್ಥಾನಕ್ಕೆ ಬರ್ತಾರೆ. ಆಗ ನಾರದ ಮುನಿಗಳಿಗೆ ವಂದಿಸಿದಂಥ ರಾಜ ನಾರದರನ್ನು ಕೇಳ್ತಾ ಇದ್ದಾನೆ, ಮಹಾತ್ಮರು ಬರುವ ಉದ್ದೇಶ ಏನು ಅಂಥೇಳಿ. ಯಾಕಂದರೆ ಯಾವುದಾದ್ರೂ ಮಹಾತ್ಮರು ಬರ್ತಾರೆ ಅಂತಂದರೆ ಅಲ್ಲಿ ಏನಾದರೂ ಉದ್ದೇಶ ಇದ್ದೇ ಇರ್ತದೆ ಅಂಥೇಳಿ. ಆಗ ನಾರದರನ್ನು ಕೇಳ್ತಾನೆ, ತಾವು ಬಂದಂಥ ಕಾರಣ ಏನು ಅಂತ ಕೇಳಿದಾಗ ನಾರದರು ಹೇಳ್ತಾರೆ, ಕಾರ್ಯನಿಮಿತ್ತ ನಾನು ಯಮಧರ್ಮರಾಜನನ್ನು ಭೇಟಿಯಾಗಲಿಕ್ಕೆ ಹೋಗಿದ್ದೆ. ಅಲ್ಲಿ ನಾನು ನಿನ್ನ ಮರಣ ಹೊಂದಿದ ತಂದೆಯನ್ನು ನೋಡಿದೆ. ಅವರು ತಾವು ಮಾಡಿದಂಥ ಪಾಪ ಕರ್ಮದ ಫಲವಾಗಿ ಯಮನ ಬಳಿ ನಾನಾ ಥರದ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ನೀನು ಆ ಕಷ್ಟದಿಂದ ಅವರನ್ನು ಬಿಡಿಸು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಆ ಸಂದೇಶವನ್ನು ಹೊತ್ತು ತಂದೆ ಅಂಥೇಳಿ ಆ ರಾಜನಿಗೆ ಹೇಳ್ತಾರೆ. ಆಗ ಇಂದ್ರಸೇನ ರಾಜನಿಗೆ ಬಹಳನೇ ಸಂಕಟ ಆಗ್ತದೆ. ಅದಕ್ಕಾಗಿ ಅವರು ನಾರದ ಬಳಿ ಇದಕ್ಕೆ ಪರಿಹಾರ ಏನು ಅಂತ ಕೇಳಿದಾಗ ನಾರದರು ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಆಚರಣೆ ಮಾಡಿದರೆ ಅದರ ಪುಣ್ಯದ ಫಲವಾಗಿ ನಿನ್ನ ತಂದೆಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ. ಆಗ ಇಂದ್ರಸೇನ ರಾಜ ಶ್ರದ್ಧೆಯಿಂದ ಏಕಾದಶಿಯನ್ನು ಮಾಡಿ ತನ್ನ ತಂದೆಗೆ ಮೋಕ್ಷ ಪ್ರಾಪ್ತಿಯಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ಅದರ ಫಲವಾಗಿ ಅವರ ತಂದೆಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ. ಜೊತೆಗೆ ಇಂದ್ರಸೇನ ಕೂಡ ಕಠಿಣವಾದ ಏಕಾದಶಿ ಉಪವಾಸವನ್ನು ಮಾಡಿ ವೈಕುಂಠವನ್ನು ಹೊಂದುತ್ತಾನೆ ಅನ್ನುವನಿಗೆ ಏಕಾದಶಿಯನ್ನು ಶ್ರದ್ಧೆಯಿಂದ ಮಾಡಿ ನಮ್ಮ ಪಿತೃಗಳಿಗೆ, ನನ್ನ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಯಾರಾದರೂ ನರಕದಲ್ಲಿ ನರಳ್ತಾ ಇದ್ದರೆ ಅವರಿಗೆ ಮೋಕ್ಷ ಪ್ರಾಪ್ತಿಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂಥೇಳಿ. ಅದಕ್ಕಾಗಿ ಪ್ರತಿಯೊಬ್ಬರೂ ಈ ಪಿತೃಪಕ್ಷದಲ್ಲಿ ಬರುವಂಥ ಈ ಏಕಾದಶಿಯನ್ನು ಯಥಾಶಕ್ತಿ ಉಪವಾಸ ಮಾಡಿರಿ. ಯಾಕಂದರೆ ಕೆಲವರಿಗೆ ನಿರಾಹಾರ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ, ಕೆಲವರಿಗೆ ಬರೀ ಹಾಲು ಹಣ್ಣು ಮೇಲೆ ಆಗೋದಿಲ್ಲ. ಅದಕ್ಕಾಗಿ ನಿಮಗೆ ಯಥಾಶಕ್ತಿ ಉಪವಾಸವನ್ನು ಮಾಡಿ ನಿಮ್ಮ ಪಿತೃಗಳಿಗೆ ಮೋಕ್ಷ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ. ಅಂದರೆ ನಿಮ್ಮ ಪಿತೃಗಳು ಕೂಡ ಮೋಕ್ಷ ಪಡೀತಾರೆ. ಇನ್ನು ಈ ಏಕಾದಶಿ ಆಚರಣೆಯನ್ನು 3 ದಿವಸದ ಆಚರಣೆ ಪ್ರತಿ ಸಲ ಹೇಳ್ತೀನಿ. ಹಿಂದಿನ ದಿವಸ ದಶಮಿ ದಿವಸ ಏಕಭುಕ್ತ ಅಂತಂದರೆ ಒಂದೇ ಊಟ ಮಾಡಬೇಕು. ಬೆಳಗ್ಗೆ ಸಾಯಂಕಾಲ ಏನಾದರೂ ತಿಂಡಿ ತಿನ್ಬೋದು, ಹೊಟ್ಟೆ ತುಂಬ ಕೂಡ ತಿನ್ಬೋದು, ಅದಕ್ಕೇನು ಇನ್ನಿಲ್ಲ. ಆದರೆ ಮಾರನೇ ದಿವಸ ಏಕಾದಶಿ ದಿವಸ ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿ ಶ್ರದ್ಧೆಯಿಂದ ವ್ರತದ ಸಂಕಲ್ಪವನ್ನು, ಏಕಾದಶಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ನಂತರ ನಾನು ರಂಗವಲ್ಲಿಯನ್ನು ಹಾಕಿ 10 ಶಂಖ 10 ಚಕ್ರವನ್ನು ಹಾಕಬೇಕು. ವಿಷ್ಣು ದೇವರ ಯಾವುದೇ ಫೋಟೋ ಈಗ ನಾನು ಇಟ್ಟೇನಲ್ಲ ಈ ರೀತಿಯಾಗಿ ಇಟ್ಟು ನೀವು ತುಳಸಿಯನ್ನು ಇರಿಸಿ, ಹೂವನ್ನು ಇರಿಸಿ, ಪೂಜೆಯನ್ನು, ಗೆಜ್ಜೆ ವಸ್ತ್ರವನ್ನು 20+2 ಗೆಜ್ಜೆ ವಸ್ತ್ರವನ್ನು ಏರಿಸಿ ಪೂಜೆಯನ್ನು ಮಾಡಬೇಕು. ಅದಕ್ಕೂ ಸಂಕಲ್ಪದ ಮುಂದೆ ಹೇಳ್ಕೊಡ್ತೇನಂತ. ಆ ಸಂಕಲ್ಪದಲ್ಲಿ ನನ್ನ ಪಿತೃಗಳಿಗೆ ನೀನು ಮೋಕ್ಷವನ್ನು ಕರುಣಿಸು ಅಂತ ಹೇಳ್ಕೊಳ್ಳೋದು, ಅದನ್ನು ಹೇಳ್ಕೊಡ್ತೇನಂತ. ನಂತರ ದ್ವಾದಶಿ ದಿವಸ ಪೂಜೆಯನ್ನು ಮಾಡಬೇಕು. ಏಕಾದಶಿ ಪೂಜೆ ಮಾಡಿದರೆ, ಏಕಾದಶಿ ಹಾಕಿದ ರಂಗೋಲಿ ದ್ವಾದಶಿ ತೆಗಿಬಾರ್ದು. ಏಕಾದಶಿ ಪೂಜೆಯನ್ನು ಕೇವಲ
ಮೇಲಿನ ಹೂವದೆಲ್ಲ ತೆಗೆದು ಮತ್ತೆ ಹೊಸ ಹೂವನ್ನು ಹಾಕಿ ಪೂಜೆಯನ್ನು ಮಾಡಿ ಧೂಪ ದೀಪನೆಲ್ಲ ಮಾಡಿ ಅಡುಗೆ ನೈವೇದ್ಯವನ್ನು ಮಾಡಿ ಊಟವನ್ನು ದ್ವಾದಶಿ ದಿವಸ ಮಾಡಬೇಕು. ಇನ್ನೊಂದು ವಿಶೇಷತೆ ಅಂದರೆ ಈ ಸಲ ಏಕಾದಶಿ ಮಂಗಳವಾರ ದಿವಸ ಆಶ್ಲೇಷ ನಕ್ಷತ್ರದೊಳಗೆ ಬಂದದ. ಮಂಗಳವಾರ ಆಶ್ಲೇಷ ನಕ್ಷತ್ರ ವಿಷ್ಣು ದೇವರ ಪೂಜೆಯನ್ನು ಅಂದರೆ ಏಕಾದಶಿ ಉಪವಾಸವನ್ನು ಮಾಡಿ ವಿಷ್ಣು ದೇವರ ಪೂಜೆಯನ್ನು ಮಾಡಿದಾಗ ನೀವು ರಾಹು ದೋಷ ಇರ್ಬೋದು, ಸರ್ಪದೋಷ ಇರ್ಬೋದು, ನಾನಾ ದೋಷಗಳಿರ್ಬೋದು, ಅಥವಾ ನಿಮ್ಮ ಪಿತೃಗಳಿಗೆ ಏನಾದರೂ ಈ ಥರದ್ದು ಯಾವುದೇ ದೋಷಗಳಿದ್ದರೂ ಕೂಡ ಈ ಏಕಾದಶಿ ಉಪವಾಸವನ್ನು ಮಾಡಿ ಪಿತೃಗಳಿಗೆ ಮೋಕ್ಷಕ್ಕಾಗಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ವಿಶೇಷವಾಗಿ ಅವ್ರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ನಿಮ್ಮ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೂ ಕೂಡ ಅದು ಕೂಡ ಕಳೀತದೆ. ನಿಮ್ಮ ಮನೆಯಲ್ಲಿ ನಿಮಗಾಗಿರ್ಬೋದು, ನಿಮ್ಮ ಪತಿದೇವರಿಗಾಗಿರ್ಬೋದು, ಅಥವಾ ಗಂಡನಿಗಾಗಿರ್ಬೋದು, ಹೆಂಡತಿಗಾಗಿರ್ಬೋದು, ಅಥವಾ ಮಕ್ಕಳಿಗಾಗಿರ್ಬೋದು, ಏನೇ ದೋಷಗಳಿದ್ದರೂ ಕುಜ ದೋಷ ಆಗಿರ್ಬೋದು ಅಥವಾ ರಾಹು ದೋಷಗಳಾಗಿರ್ಬೋದು, ನಾನಾ ದೋಷಗಳು ಕೂಡ ಕಳೀತದೆ. ಅಂದರೆ ಒಂದೊಂದು ಸಲ ವಿಶೇಷತೆ ಪಡೀತದೆ. ಯಾವುದೇ ತಿಥಿಗಳು, ಯಾವುದೇ ನಕ್ಷತ್ರ, ಯಾವುದೇ ಒಂದು ಯೋಗಗಳಿಗೆ ಕೂಡಿ ಬಂದಾಗ ಅಂತಹ ಯೋಗಗಳು ನಾವು ಮಾಡುವಂತಹ ಪೂಜೆಗಳು ನಮಗೆ ಫಲವನ್ನು ತಂದುಕೊಡ್ತದೆ. ಅದರಲ್ಲೂ ಈ ಏಕಾದಶಿ ಸಾಧ್ಯ ಯೋಗದಲ್ಲಿ ಪ್ರಾಪ್ತಿಯಾಗ್ತದೆ. ನೀವು ಮಾಡಿದಂಥ ಕೆಲಸವು ಸಾಧ್ಯವಾಗ್ತದೆ ಅಂಥೇಳಿನೇ ವಿಶೇಷ ಯೋಗ ಅಂಥೇಳಿ ಕೆಲವೊಂದು, ಅದರಲ್ಲಿ ಸಾಧ್ಯ ಯೋಗ ಕೂಡ. ಇನ್ನು ಏಕಾದಶಿ ದಿವಸ ನಾವು ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಮಾಡಬೇಕು. ನಮ್ಮ ಪಿತೃಗಳಿಗೆ ಮೋಕ್ಷಕ್ಕಾಗಿ ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ಬೇಕು ಹೇಳ್ತೀನಿ, ಆ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ. ಏಕಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ಆದಷ್ಟು ವಿಷ್ಣು ದೇವರಿಗೆ ಏನಿರ್ತದೆ ಅಂದರೆ ಬ್ರಾಹ್ಮಿ ಮುಹೂರ್ತದ ಪೂಜೆ, ಸೂರ್ಯೋದಯ ಸಮಯದಲ್ಲಿ ಪೂಜೆ ಆಗಬೇಕು ಅಂಥೇಳಿ. ಅಕಸ್ಮಾತ್ ನಿಮ್ಗೆ ಆಗಲಿಲ್ಲ ಅಂದರೆ 10 ಗಂಟೆ ಒಳಗಾದರೂ ಪೂಜೆಯನ್ನು ಮಾಡಿರಿ. ಏಕಾದಶಿ ಪೂಜೆ 10 ಗಂಟೆ ಒಳಗೆ ಆದ್ರೆ ನಡೀತದೆ. ಇನ್ನು ಸಂಕಲ್ಪ ಏನು ಮಾಡ್ಕೊಳ್ಬೇಕು ಅನ್ನೋ ಸಂಕಲ್ಪವನ್ನು ಹೇಳ್ತೀನಿ. ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಳ್ರಿ. ದಶಮಿ ದಿವಸ ಏಕಭುಕ್ತ ಇರಬೇಕು, ಅಂದರೆ ಒಂದೇ ಊಟ. ಅವತ್ತಿನ ದಿವಸ ನಾವು ಸಂಕಲ್ಪ ಭಗವಂತನ ಮುಂದೆ ಕೂತು ಏನು ಮಾಡ್ಕೊಳ್ಬೇಕು ಅಂದರೆ ದಶಮಿ ದಿವಸೆ ಪರಾಪ್ತೆ ವ್ರತಸ್ಥೋಹಂ ಜನಾರ್ದನ ತ್ರಿದಿನಂ ದೇವದೇವೇಶ ನಿರ್ವಿಘ್ನಂ ಕುರು ಕೇಶವ ಅಂಥೇಳಿ. ಅಂದರೆ ಹೇ ಜನಾರ್ದನ, ಇಂದು ದಶಮಿ ಆಗಿರುವುದರಿಂದ 3 ದಿನಗಳ ವ್ರತಕ್ಕೆ ಸಿದ್ಧನಾಗಿದ್ದೇನೆ ದೇವ. ನನ್ನ ಪ್ರತಿಜ್ಞೆ ಯಾವುದೇ ಅಡೆತಡೆಗಳು ಬರದಂತೆ ಈ ಏಕಾದಶಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಯಾವುದೇ ಅಡೆತಡೆಗಳು ಬರಬಾರ್ದು ಅಂಥೇಳಿ ದಶಮಿ ದಿವಸ ಬೆಳಗ್ಗೆ ಪೂಜೆಯನ್ನು ಮಾಡಬೇಕಾದ್ರೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ನಂತರ ಏಕಾದಶಿ ದಿವಸ ದೇವ್ರ ಕಟ್ಟೆಯ ಮೇಲೆ ರಂಗವಲ್ಲಿಯನ್ನೆಲ್ಲ ಹಾಕಿ ದೀಪವನ್ನು ಹಚ್ಚಿಟ್ಕೊಂಡು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಳ್ಬೇಕು. ನಂತರ ದಿನ ಏಕಾದಶಿ ತಿಥಿ ಇರ್ತದೆ. ಕುಜವಾಸರ ಆಶ್ಲೇಷ ನಕ್ಷತ್ರ ಸಾಧ್ಯ ಯೋಗ ಅಂಥೇಳಿ ಏವಂ ಗುಣ ವಿಶೇಷಣ ವಿಶಿಷ್ಟಾಯಂ ಶುಭತಿಥೋ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸಮಸ್ತ ದುರಿತ ಉಪಶಾಂತ್ಯರ್ಥಂ ಸಮಸ್ತ ಅಭ್ಯುದಯಾರ್ಥಂಚ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಭಾದ್ರಪದ ಮಾಸೆ ಕೃಷ್ಣ ಪಕ್ಷೆ ಇಂದಿರಾ ಏಕಾದಶಿ ನಿಮಿತ್ಯ ಸಮಸ್ತ ಕಾರುಣ್ಯ ಪಿತ್ರಾಣಾಂ ಮೋಕ್ಷಾರ್ಥ ಸಿದ್ಧ್ಯರ್ಥಂ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾಜ್ಞಾನೇನ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಅಂಥೇಳಿ ನೀವು ಕೈಯಲ್ಲಿ ಅಕ್ಷತೆಯನ್ನು ಹಾಕ್ಕೊಂಡು ನೀರು ಬಿಡಬೇಕು. ನಂತರ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ದೇವತಾಭ್ಯ ನಮಃ ಆವಾಹನಾರ್ಥೆ ಅಕ್ಷತಾಂ ಸಮರ್ಪಯಾಮಿ, ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ, ಪಾದಯೋ ಪಾದ್ಯಂ ಸಮರ್ಪಯಾಮಿ, ಹಸ್ತ್ಯೋರ್ಮುಖೆ ಆಚಮನ್ಯಂ ಸಮರ್ಪಯಾಮಿ ಅಂಥೇಳಿ ಪೂಜೆ. ಸ್ನಾನಂ ಸಮರ್ಪಯಾಮಿ, ವಸ್ತ್ರಂ ಸಮರ್ಪಯಾಮಿ, ಗಂಧಂ ಸಮರ್ಪಯಾಮಿ, ಅಕ್ಷತಾಂ ಸಮರ್ಪಯಾಮಿ ಅಂತ ಈ ರೀತಿಯಾಗಿ ಸಮಸ್ತ ಪೂಜೆಗಳನ್ನೆಲ್ಲ ಮಾಡಿ ಧೂಪ ದೀಪ ಆದಮೇಲೆ ನಂತರ ಒಂದು ಪಿತೃಗಳ ಮೋಕ್ಷಕ್ಕಾಗಿ ಒಂದು ವಿಶೇಷವಾದ ಸ್ತೋತ್ರ ಅದ. ಆ ಸ್ತೋತ್ರವನ್ನು ನೀವು 11 ಬಾರಿ ಹೇಳಬೇಕು. ಸರಳದ ಆ ಸ್ತೋತ್ರ ಮುಂದಿನ ವಿಡಿಯೋದಾಗ ತಿಳಿಸ್ಕೊಡ್ತೀನಂತ. ಆ ಸ್ತೋತ್ರವನ್ನು ನೀವು ಉಪವಾಸ ಮಾಡಿರಿ ಬಿಡ್ರಿ, ಆದರೆ ಆ ಸ್ತೋತ್ರವನ್ನು ನೀವು ಭಗವಂತನ ಮುಂದೆ ನಿಂತು 11 ಬಾರಿ ನನ್ನ ಪಿತೃಗಳಿಗೆ, ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು, ಅವ್ರ ಹೆಸರಲ್ಲಿ ನನ್ನ ತಂದೆ ತಾಯಿಗಳು ಎಂತಹ ಕಷ್ಟದಲ್ಲಿದ್ದರೂ ಸಹ ಅವರಿಗೆ ಮೋಕ್ಷವನ್ನು ಕರುಣಿಸುವಂತ ಬೇಡಿಕೊಂಡು ಆ ಸ್ತೋತ್ರವನ್ನು 11 ಬಾರಿ ಪಠಣೆಯನ್ನು ಮಾಡಬೇಕು. ನಿಮ್ಮ ಒಂದು ಶ್ರದ್ಧೆಯಿಂದ ಮಾಡಿದಂಥ ನಿಮ್ಮ ಒಂದು ಕೋರಿಕೆಗೆ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಿ ತಂದೆ ತಾಯಿಗೆ ಮೋಕ್ಷವನ್ನು ಪಡೀತಾರೆ. ಯಾಕಂದರೆ
ನಾನಾ ತರಹದ ಒಂದು ಕಷ್ಟಗಳಿಗೆ ಗುರಿಯಾಗಿರ್ತಾರೆ. ಅವರು ರೋದನವನ್ನು ಮಾಡಿದಾಗ ಭೂಮಿ ಮೇಲಿರೋಂಥ ನಮಗೂ ಕೂಡ ನಾನಾ ತರಹದ ತೊಂದರೆಗಳು ಬಂದೊದಗ್ತದೆ. ಹಾಗಾಗಿ ವಿಶೇಷವಾದ ಸ್ತೋತ್ರ. ನಾಳೆ ದಿವಸ ಏಕಾದಶಿ ತಿಥಿ ಆಶ್ಲೇಷ ನಕ್ಷತ್ರದೊಳಗೆ ಬಂದದ. ಪ್ರತಿಯೊಬ್ಬರೂ ಆ ಶ್ಲೋಕವನ್ನು ದಶಮಿ, ಏಕಾದಶಿ, ದ್ವಾದಶಿ 3 ದಿವಸ ಹೇಳಿದ್ರಂತೂ ವಿಶೇಷವಾಗಿ ಫಲಪ್ರಾಪ್ತಿ ಆಗ್ತದೆ. ಆ ಶ್ಲೋಕವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.